ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ ಮೂರನೇ ಸ್ಕಂದ 10ನೇ ಅಧ್ಯಾಯ ಶ್ಲೋಕ 18. ಷಟ್ ಇಮೆ ಪ್ರಾಕೃತ ಸರ್ಗ ವ್ಯಾಕೃತಾನ್ ಅಪಿ ಮೇ ಶೃಣು ರಜೋ ವಾಜೋ ಭಗವತೋ ಲೀಲೆಯಂ ಹರಿಮೇ ದಶ. ಅನುವಾದ: ಈ ಮೇಲಿನವು ಭಗವಂತನ ಬಹಿರಂಗ ಶಕ್ತಿಯಿಂದಾಗುವ ನೈಸರ್ಗಿಕ ಸೃಷ್ಟಿಗಳಾಗಿವೆ. ಈಗ ಬ್ರಹ್ಮದೇವನಿಂದಾಗುವ ಸೃಷ್ಟಿಗಳ ಬಗ್ಗೆ ಕೇಳು. ಬ್ರಹ್ಮದೇವನು ರಜೋಗುಣದ ಅವತಾರ. ಅವನು ಸೃಷ್ಟಿಯ ವಿಷಯದಲ್ಲಿ ದೇವೋತ್ತಮ ಪುರುಷನಂತೆ ಮೇಧಾಶಕ್ತಿಯನ್ನು ಹೊಂದಿದ್ದಾನೆ. ಹರಿಬೋಲ್. ಎಸ್. ಈಗ ನಿನ್ನೆ ನಾವು 6 ರೀತಿಯ, ನಿನ್ನೆ ಮತ್ತೆ ಮೊನ್ನೆದು ಕ್ಲಾಸ್ ಒಟ್ಟಿಗೆ ಅಲ್ಲಿ 6 ರೀತಿಯ ನಾವು ಸೃಷ್ಟಿಯ ಬಗ್ಗೆ ನೋಡಿದ್ದೇವೆ. ಅದು ಪ್ರೈಮರಿ ಕ್ರಿಯೇಷನ್, ಅದಕ್ಕೆ ಒಂದು ಸರ್ಗ ಅಂತ ಭಗವಂತನಿಂದ ಆದದ್ದು. ಈಗ ಸೆಕೆಂಡರಿ ಕ್ರಿಯೇಷನ್ ಬ್ರಹ್ಮ, ಇದಕ್ಕೆ ವಿಸರ್ಗ ಹೇಳುವಂಥದ್ದು. ಈಗ 4 ಉಂಟು ಇನ್ನು ಇಲ್ಲಿ ಒಟ್ಟಿಗೆ 10 ರೀತಿಯ ಸೃಷ್ಟಿ. ಹಾಗೆ ಇಲ್ಲಿ ಎಂತ ಹೇಳಿದ್ದಾರೆ, ಈ ಮೇಲಿನವು ಭಗವಂತನ ಬಹಿರಂಗ ಶಕ್ತಿಯಿಂದ ಆಗುವ ನೈಸರ್ಗಿಕ ಸೃಷ್ಟಿಗಳಾಗಿವೆ. ಈಗ ಬ್ರಹ್ಮದೇವನಿಂದ ಆಗುವ ಸೃಷ್ಟಿಗಳ ಬಗ್ಗೆ ಕೇಳು. ಬ್ರಹ್ಮದೇವನು ರಜೋಗುಣದ ಅವತಾರ. ಅವನು ಸೃಷ್ಟಿಯ ವಿಷಯದಲ್ಲಿ ದೇವೋತ್ತಮ ಪುರುಷನಂತೆ ಮೇಧಾಶಕ್ತಿಯನ್ನು ಹೊಂದಿದ್ದಾರೆ. ನೋಡಿ ಈಗ ಹೆಚ್ಚಿನವರು ಅಂತಂದ್ರೆ ಬ್ರಹ್ಮ ರಜೋಗುಣ, ಶಿವ ತಮೋಗುಣ. ಈಗ ಒಬ್ಬರು ನನಗೆ ತುಂಬಾ ವರ್ಷ ಆಯ್ತು ಅವ್ರು ಹೇಳುವಂಥದ್ದು, ಶಿವ ಗಾಂಜಾ ಹಿಡಿತಾನೆ, ನಾವು ಕೂಡ ಹಿಡಿಬಹುದು. ಶಿವ ಸ್ಮಶಾನದಲ್ಲಿ ನಾವು ಕೂಡ ಇರ್ಬೋದು ಅಲ್ಲಿ. ನೋಡಿ, ಫಸ್ಟ್ ಆಫ್ ಆಲ್ ಎಂತಂದ್ರೆ, ಶಿವನನ್ನು ನಾವು ಕಮೆಂಟ್ ಮಾಡ್ಲಿಕ್ಕೆ ಇಲ್ಲ, ಬ್ರಹ್ಮನನ್ನು ಕಮೆಂಟ್ ಮಾಡ್ಲಿಕ್ಕೆ ಇಲ್ಲ. ಪ್ರಭುಪಾದ ಹೇಳ್ತಾರೆ ಕೆಲವು ಇನ್ಸ್ಟೆನ್ಸ್ ಎಲ್ಲ, ಈಗ ಶಿವ ಆಗ್ಲಿ ಬ್ರಹ್ಮನ ಇನ್ಸ್ಟೆನ್ಸ್ ಬರ್ಬೇಕಲ್ಲಿ ಪ್ರಭುಪಾದ ಹೇಳ್ತಾರೆ, ದಿಸ್ ಇಸ್ ಜಸ್ಟ್ ಫಾರ್ ರೆಫರೆನ್ಸ್, ಡೋಂಟ್ ಕಮೆಂಟ್ ಬಿಕಾಸ್ ದೇ ಆರ್ ಗ್ರೇಟ್ ಅಥಾರಿಟೀಸ್. ಯಾಕೆಂದ್ರೆ ಮಹಾಜನ, ಸ್ವಯಂಭು ನಾರದ ಶಂಭು ಇವರು ಮಹಾಜನ. ಹಾಗಾಗಿ ಈಗ ಎಂತ ಅಂದ್ರೆ, ಬ್ರಹ್ಮನನ್ನು ರಜೋಗುಣದ ಜವಾಬ್ದಾರಿ ಕೊಟ್ಟಿದ್ದಾರೆ, ಶಿವನನ್ನು ತಮೋಗುಣ. ಅದರ ಅರ್ಥ ಅವರು ತಮೋಗುಣದಲ್ಲಿ ಇಲ್ಲ, ಶಿವ ಇವ ರಜೋಗುಣದಲ್ಲಿ ಇಲ್ಲ. ಇದನ್ನು ನಾವು ತಿಳಿಬೇಕು. ಹೇಗೆ ಅಂದ್ರೆ ಪ್ರಭುಪಾದ ಹೇಳುವಂಥದ್ದು, ಇಫ್ ಪರ್ಸನ್ ಈಸ್ ಹ್ಯಾವಿಂಗ್ ಜಾಂಡೀಸ್ ಇದ್ರೆ ಅವನಿಗೆಲ್ಲವೂ ಹಳದಿ ಕಾಣ್ತದಂತೆ. ಯಾಕೆ? ಅವನಿಗೆ ಜಾಂಡೀಸ್ ಉಂಟು, ಅವನ ಕಣ್ಣು ಕೂಡ ಇಲ್ಲಿ ಯಾವುದು ಒಳಗೆ ಅದು ಹಳದಿ ಆಗ್ತದೆ, ಎಲ್ಲ ಹಳದಿ. ಹಾಗೆ ಅವನಿಗೆ ಎಲ್ಲ ಹಳದಿ ಕಾಣ್ತದೆ. ಹಾಗಾಗಿ ಜನರು ಈ ವಿಷಯವನ್ನು ತುಂಬಾ ಎಂತ ಹೇಳುವಂಥದ್ದು, ಚೀಪಾಗಿ ಮಾತಾಡ್ತೀವಿ. ಇವತ್ತು ಶಿವರಾತ್ರಿ. ಹಾಗಾಗಿ ಹೇಗೆ ಅಂದ್ರೆ ಪ್ರಭುಪಾದ ಹೇಳುವಂಥದ್ದು, ಶಿವ ಕುಡ್ ಡ್ರಿಂಕ್ ಪಾಯ್ಸನ್ ಅಂಡ್ ಈ ಕುಡ್ ಕೀಪ್ ಇನ್ ಹಿಸ್ ಥ್ರೋಟ್, ಯು ಡ್ರಿಂಕ್. ಪ್ರಭುಪಾದ ಹೇಳ್ತಾರೆ, ಯಾರಿಗೆ ಇಮಿಡಿಯೇಟ್ ಮಾಡ್ಬೇಕು ಶಿವನನ್ನು, ಎಸ್ ನೀನು ಮಾಡು, ಪಾಯ್ಸನ್ ಕುಡಿ, ನಿನ್ನ ಇಲ್ಲಿ ಥ್ರೋಟಲ್ಲಿ ಇಡು, ಆಗುದಿಲ್ಲ. ಹಾಗಾಗಿ ಇಮಿಟೇಷನ್ ಇಸ್ ವೆರಿ ಡೇಂಜರಸ್. ಹಾಗಾಗಿ ಈಗ ಇಲ್ಲಿ ರಜೋಗುಣದ ಬಗ್ಗೆ ಹೇಳ್ತಾ ಇದ್ದಾರೆ ಬ್ರಹ್ಮನ. ಆದ್ರೆ ಬ್ರಹ್ಮ ರಜೋಗುಣದಲ್ಲಿ ಇಲ್ಲ, ಆದ್ರೆ ರಜೋಗುಣದ ಇನ್ಚಾರ್ಜ್ ಅವನಿಗೆ ಕೊಟ್ಟಿದ್ದಾರೆ. ಆದ್ರೆ ಎಂತ ಹೇಳ್ತಾರೆ ನೆಕ್ಸ್ಟ್ಗೆ, ಸೃಷ್ಟಿಯ ವಿಷಯದಲ್ಲಿ ದೇವೋತ್ತಮ ಪುರುಷನಂತೆ ಮೇಧಾಶಕ್ತಿಯನ್ನು ಹೊಂದಿದ್ದಾನೆ. ಭಯಂಕರ ಇಂಟೆಲಿಜೆಂಟ್ ಅವ ಬ್ರಹ್ಮನ ಇಂಟೆಲಿಜೆಂಟ್ ಇದ್ರು ನಾವು ಏನೂ ಅಲ್ಲ. ಯಾಕೆಂದ್ರೆ ಖಾಲಿ ಟ ಪ ಸೌಂಡ್ ಬರುವಾಗ ಅವನಿಗೆ ಗೊತ್ತಾಯ್ತು ನಾನು ತಪಸ್ಸು ಮಾಡ್ಬೇಕಂತ. ನಮ್ಗೆ ದೊಣ್ಣೆಯಲ್ಲಿ ಒಡೆದು ಹೇಳಿದ್ರು ಕೂಡ ನಾವು ಮಾಡುವುದಿಲ್ಲ.
ಅಂದ್ರೆ ನಾವು ಡಲ್ ಹೆಡೆಡ್. ವೇದವ್ಯಾಸ ಹೇಳುವಂಥದ್ದು ಇದು ಕಲಿಯುಗದ ಸಿಂಪ್ಟಮ್ಸ್ ನಮಗೆ. ಅಂದ್ರೆ ನಾವಂತಲ್ಲ, ಎಲ್ಲರೂ 99.9%. ಪ್ರಾಯೇಣ ಅಲ್ಪಾಯುಷ ಸಭ್ಯ ಕಲವಸ್ಮಿನ್ ಯುಗೇ ಜನ ಮಂದ ಸುಮಂದ ಮತಯೋ ಮಂದ ಭಾಗ್ಯ ಉಪದ್ರತ. ಮಂದ ಅಂದ್ರೆ ದಡ್ಡರ ಅಂದ್ರೆ, ಸುಮಂದ ಅಂದ್ರೆ ಶತದಡ್ಡರು, ಮಂದ ಭಾಗ್ಯ ಉಪದ್ರತ ಅಂದ್ರೆ ಡಿಸ್ಟರ್ಬ್ಡ್ ಕಂಡೀಷನ್. ಇದು ಸಿಂಪ್ಟಮ್ಸ್ ಕಲಿಯುಗ. ಹಾಗಾಗಿ ಪ್ರಭುಪಾದ್ ಹೇಳ್ತಾರೆ ನಾವು ತಪಸ್ಸು ಮಾಡಬೇಕು, ನಾವು ಎಂತ ಹೇಳುವಂಥದ್ದು ಗೈಡೆಡ್ ತಪಸ್ಸು ಮಾಡಬೇಕು. ಪ್ರಭುಪಾದ ಆಚಾರ್ಯರು ಕೊಟ್ಟಂತ ಸಿಂಪಲ್ ತಪಸ್ಸು. ಆದ್ರೆ ನಮಗೆ ಮಾಡ್ಲಿಕ್ಕೆ ಮನಸ್ಸಿಲ್ಲ, ಎಂತ ಮಾಡುವಂಥದ್ದು. ಅಂದ್ರೆ ನಾವು ಭಗವಂತನ ಆದೇಶವನ್ನು ಕೇಳಲಿಕ್ಕೆ ರೆಡಿ ಇಲ್ಲ ನಾವೀಗ. ಅದು ಯಾರಿಗೆ? ನಮ್ಗೆ ಅಲ್ಲಪ್ಪ, ಅದು ಪ್ರಭುಜಿ ಅವರಿಗೆ, ನಮ್ಗೆ ಅಲ್ಲ. ಭಗವದ್ಗೀತೆಯಲ್ಲಿ ಕೊಟ್ಟದೆಲ್ಲ ನಮ್ಗೆ ಎಂತ ಆಗ್ತದೆ? ಎಸ್, ನಮ್ಗೆ ಇದು ಜಸ್ಟ್ ಅರ್ಜುನನಿಗೆ ಹೇಳುವಂಥದ್ದು, ಮತ್ತೆ ಅವರಿಗೆ ಪ್ರಭುಜಿನವರಿಗೆ. ನಮ್ಗೆ ಅಂತ, ನಮ್ಗೆ ಅಲ್ಲ. ಈ ರೀತಿ ನಾವು ಡಿಸೈಡ್ ಮಾಡ್ತೇವೆ. ಆಕ್ಚುಲಿ ನಮ್ಗೆ ಇನ್ಸ್ಟ್ರಕ್ಷನ್, ನಾವು ಸರೆಂಡರ್ ಆಗ್ಬೇಕು ಭಗವಂತನಿಗೆ. ನಾವು ಭಗವಂತನ ಸೇವಕರು, ಸೇವೆ ಮಾಡೋದು ನಮ್ಮ ಕಾನ್ಸ್ಟಿಟ್ಯೂಷನ್ ಪೊಸಿಷನ್. ಪ್ರಜಾಪ್ರಭುತ್ವ ಹಕ್ಕಂತೆ, ಕಾನ್ಸ್ಟಿಟ್ಯೂಷನ್ ರೈಟ್ಸ್. ಸೊ ಹಾಗಾಗಿ ನಾವು ಭಗವಂತನಿಗೆ ಸೇವೆ ಮಾಡಲಿಕ್ಕೆ ಇಳಿಬೇಕು, ಅದ್ರಲ್ಲಿ ಇನ್ನೊಂದು ಮಾತಿಲ್ಲ. ಹಾಗೆ ತುಂಬಾ ಬುದ್ಧಿವಂತ ನೋಡಿ, ದೇವೋತ್ತಮ ಪುರುಷನಂತೆ. ಹೇಗಂದ್ರೆ ಈಗ ಹೆಚ್ಚಿನ ಜನರಿಗೆ ಈಗ ಬ್ರಹ್ಮನ ನೋಡುವಾಗ ಅವ್ರಿಗೆ ಆಗ್ತದೆ, ಇವ ದೇವೋತ್ತಮ ಪುರುಷ ಅಂತ ಬಿಲ್ಡರ್ ಆಗ್ತಾರೆ ಜನರು, ಬಿಲ್ಡರ್ ಅಡ್ಡ ಬೀಳ್ತಾರೆ. ಆಕ್ಚುಲಿ ಅವು ಏನು ಅಲ್ಲ ನೋಡಿ. ಬ್ರಹ್ಮನೇ ಆಗಿರ್ಬೇಕು, ನೀವು ಎಣಿಸಿ ಕೃಷ್ಣ ಹೇಗಿರ್ಬೇಕಂತ. ಹೇಗೆಂದ್ರೆ ಬ್ರಹ್ಮನನ್ನು ಸೃಷ್ಟಿ ಮಾಡಿದ ಕೃಷ್ಣ. ಕೃಷ್ಣ ಎಷ್ಟು ಮೇಧಶಕ್ತಿ ಇರಬೇಕು, ಮತ್ತೆ ಎಷ್ಟು ಬ್ರಹ್ಮ ಕೂಡ ತುಂಬಾ ಚಂದ ಇದ್ದಾನೆ. ಹಾಗಾಗಿ ಪ್ರಭುಪಾದ ಹೇಳುವಂಥದ್ದು, ಫ್ರಮ್ ಗುಡ್ ಸೀಡ್ ನದರ್ ಗುಡ್ ಸೀಡ್ ವಿಲ್ ಕಮ್. ಇದಕ್ಕೊಂದು ಉದಾಹರಣೆ ಕೊಡ್ತೇನೆ. ಪ್ರಭುಪಾದ ಸ್ಟಾರ್ಟಿಂಗ್ ದೀಕ್ಷೆ ಕೊಡುವಾಗ ಪ್ರಭುಪಾದ ಶಿಷ್ಯರ ಹತ್ರ ಹೇಳಿದ್ರು, ಎಸ್, ನೀವೆಲ್ಲ ನಿಮ್ಮ ಪೇರೆಂಟ್ಸ್ ಅನ್ನು ಕರ್ಕೊಂಡು ಬನ್ನಿ ಅಂತ. ಎಲ್ಲ ಶಿಷ್ಯರು ಅಂದ್ರೆ ಮನೆಯೆಲ್ಲ ಬಿಟ್ಟು ಬಂದಿದ್ದಾರೆ, 2-3 ವರ್ಷ ಆಯ್ತು. ತುಂಬಾ ಮನೆಯೆಲ್ಲ ತುಂಬಾ ಶ್ರೀಮಂತರು, ಮಿಲಿಯನೇರ್ ಎಲ್ಲ. ಆದ್ರೆ ಎಂತ ಹೇಳುವಂಥದ್ದು, ಆ ಪ್ರೀತಿ ಸಿಗ್ಲಿಲ್ಲ ಅವರಿಗೆ, ಮತ್ತೆ ಜೀವನದ ಗುರಿ ಗೊತ್ತಿರ್ಲಿಲ್ಲ. ಹಣ ಇತ್ತು, ಎಲ್ಲ ಇತ್ತು. ಹಾಗೆ ನಾವೆಂತಂದ್ರೆ ಈಗ ನಾವು ಪಾಶ್ಚಾತ್ಯ ದೇಶ ಕಳಿಸ್ತಾ ಇದ್ದೇವೆ ಮಕ್ಕಳನ್ನು. ನೋಡಿ ಎಷ್ಟು ನಾವು ಡಿಗ್ರೇಡೇಷನ್. ಮನಿ 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 ಸ್ವೀಟರ್ ದನ್ ಹನಿ. ನಮಗೆ ಕಾಣುವಂಥದ್ದು ಹಣ ಮಾತ್ರ. ಅವ್ರು ಎಂಥದೇ ಆಗಲಿ, ಅವ್ರ ಕ್ಯಾರೆಕ್ಟರ್ ಎಂಥದ ನಮಗೆ ಅದು ಇದಿಲ್ಲ. ಅಂದ್ರೆ ನಾವು ಹಠ ಹಿಡಿದ್ದೇವೆ, ಎಸ್ ಈ ಹ್ಯಾಸ್ ಟು ಡೂ ದ್ಯಾಟ್, ಈ ಹ್ಯಾಸ್ ಟು ಡೂ ದಿಸ್. ಎಜುಕೇಶನ್ ಅಲ್ಲಿ ನಮ್ದು ಉನ್ನತ ಮಟ್ಟದ. ಅದೇ ಕ್ಯಾರೆಕ್ಟರ್ ಎಂತ? ಪ್ರೊಪೋಸಲ್ ಒಂದು, ಇಫ್ ಕ್ಯಾರೆಕ್ಟರ್ ಈಸ್ ನಾಟ್ ದೇರ್, ನಥಿಂಗ್ ಈಸ್ ದೇರ್. ಹಾಗೆ ಎಸ್ ಪ್ರಭುಪಾದ ಹೇಳಿದ್ರು, ಓಕೆ ನೀವೆಲ್ಲ ನಿಮ್ಮ ಪೇರೆಂಟ್ಸ್ ಅನ್ನು ಕರಿಬೇಕು. ಎಲ್ಲ ಶಿಷ್ಯರು ಹೇಳಿದ್ರು. ಪ್ರಭುಪಾದ್ ಅವರು ಕೃಷ್ಣನ ಪ್ರಜ್ಞೆಯಲ್ಲಿ ಇಲ್ಲ, ಅವರೆಲ್ಲ ಕುಡುಕರು, ಮೀಟ್ ಇಟ್ ಮಾಡ್ತಾರೆ, ಮಾಂಸಾಹಾರಿ ತಿಂತಾರೆ, ಭಕ್ಷಣೆ ಮಾಡ್ತಾರೆ, ಮತ್ತೆ ಎಲ್ಲ ಗ್ಯಾಮ್ಲಿಂಗ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಹಾಗಾಗಿ ಬೇಡ ಪ್ರಭುಪಾದ್, ಅವರು ಬೇಡ. ಯಾಕೆ? ಆಗ ಪ್ರಭುಪಾದ್ ಹೇಳ್ತಾರೆ, ಫ್ರಮ್ ಗುಡ್ ಸೀಡ್ ನದರ್ ಗುಡ್ ಸೀಡ್ ವಿಲ್ ಕಮ್. ಒಳ್ಳೆ ಬೀಜದಿಂದ ಇನ್ನೊಂದು ಒಳ್ಳೆ ಬೀಜ ಬರ್ತದೆ ಹೊರತು ಕೆಟ್ಟ ಬೀಜ ಬರುವುದಿಲ್ಲ. ಮತ್ತೆ ಕರೀತಾರೆ, ಮತ್ತೆ ಬರ್ತಾರೆ. ಬಂದ ಮೇಲೆ ಅವರಿಗೆ ಕಣ್ಣಲ್ಲಿ ಕೂಗು ಬರ್ತದೆ. ಅವ್ರು ಹೇಳ್ತಾರೆ, ನಾವು ಮಕ್ಕಳನ್ನು ಆಲ್ಮೋಸ್ಟ್ ಹೆಚ್ಚಿನವರು 18 years 20 ಆರಿದೆ. 20 ವರ್ಷದಲ್ಲಿ ನೀವು 2 ವರ್ಷದಲ್ಲಿ ಎಂತ ಪ್ರೀತಿ ಕೊಟ್ಟಿದ್ದೀರಿ, ಅದು ನಮ್ಮ ಜನ್ಮದಲ್ಲಿ ಕೊಡ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ಎಲ್ಲರೂ ಶ್ರೀಮಂತರು, ಮತ್ತೆ ಅವರೆಲ್ಲ ಲೈಫ್ ಮೆಂಬರ್ಸ್ ಎಲ್ಲ. ಹಾಗೆ ಇಸ್ಕಾನ್ ಆದದ್ದು. ಇದು ಅದಕ್ಕೆ ಹೇಳೋದು ಪ್ರಭುಪಾದ ಅಂತಂದ್ರೆ ಅವರಿಗೆ ಎಂತ ಮಾಡ್ಬೇಕು ಎಲ್ಲ ಗೊತ್ತುಂಟು. ಇದು ದಕ್ಷ, ಹೇಗೆ ಮಾತಾಡ್ಬೇಕು, ಯಾವ್ದು ಹೀಗೆ ಎಂತ ಮಾಡ್ಬೇಕು ಎಲ್ಲ ಗೊತ್ತುಂಟು. ಹಾಗೆ ನಾವು ಅವರ ಪಾದವನ್ನು ಗಟ್ಟಿಯಾಗಿ ಹಿಡಿಬೇಕು. ನಾವು ಕಂಪ್ಲೀಟ್ ಮರಳಿ ದೇವದ ಮೇಲೆ ಹೋಗುವಂಥದ್ದು ಅವರ ಪಾದವನ್ನು ಗಟ್ಟಿ ಹಿಡಿದ್ರೆ ಗ್ಯಾರಂಟಿ
ಈಗ ಇನ್ವೆಸ್ಟ್ಮೆಂಟ್ ಅಲ್ಲಿ ಹೇಳ್ತಾರಲ್ಲ ಗ್ಯಾರಂಟಿ ರಿಟರ್ನ್ಸ್ ಅಂತ, ಗ್ಯಾರಂಟಿ, ಇನ್ನೊಂದು ಮಾತಿಲ್ಲ. ಹಾಗಾಗಿ ಎಸ್, ಪ್ರಭುಪದ ಹೇಳುವಂಥದ್ದು ಒಳ್ಳೆ ಬೀಜದಿಂದ ಇನ್ನೊಂದು ಒಳ್ಳೆ ಬೀಜ ಬರ್ತದೆ. ನಾನು ಯಾಕೆ ಹೇಳಲಿಕ್ಕೆ ಹೋದೆ ಅಂತ ಅಂದ್ರೆ, ಇಲ್ಲಿ ನೋಡಿ, ದೇವೋತ್ತಮ ಪುರುಷನಂತೆ ಮೇಧಾಶಕ್ತಿ, ಕೃಷ್ಣನಿಂದ ಅವ ಬಂದದ್ದು, ಒಳ್ಳೆ ಬೀಜದಿಂದ ಇನ್ನೊಂದು ಒಳ್ಳೆ ಬೀಜ ಬರ್ತದೆ, ಅವರದ್ದು ಕೆಟ್ಟ ಬೀಜ ಬರುವುದಲ್ಲ. ಪುರುಷನಂತೆ ದೇವೋತ್ತಮ ಪುರುಷನ ಮೇಧ ಹೊಂದಿದ್ದಾನೆ ಬ್ರಹ್ಮ. ಶ್ಲೋಕ 19ಗೆ ಹೋಗುವ. ಹರಿ ಕೃಷ್ಣ. ಸಪ್ತಮ ಮುಖ್ಯ ಸರ್ಗಾತು ಷಡ್ವಿಧ ತಸ್ತುಷಾಂ ಶಯ ವನಸ್ಪತಿ ಔಷಧಿ ಲತಾ ತ್ವಕ್ಸಾರ ವಿರೂಧ ದ್ರುಮ. 7ನೇ ಸೃಷ್ಟಿಯು ಸ್ಥಾವರಗಳಾಗಿದೆ. ಅವು 6 ಬಗೆಯವು: ಹೂ ತೊಳೆಯುವ ಹಣ್ಣಿನ ಮರಗಳು, ಹಣ್ಣು ಮಾಗುವವರೆಗೆ ಅಸ್ತಿತ್ವದಲ್ಲಿರುವ ಮರಗಿಡಗಳು, ಬಳ್ಳಿಗಳು, ನಾಳವುಳ್ಳ ಸಸ್ಯಗಳು, ಆಧಾರವಿರದ ಬಳ್ಳಿಗಳು, ಹೂ ತಳೆವೆ ಹಣ್ಣು ಬಿಡುವ ಮರಗಳು. ಅಂದ್ರೆ ಈಗ ಫಸ್ಟ್ ಇದರಲ್ಲಿ 7ನೇದು ಇಮ್ಮೂವೇಬಲ್ ಪ್ಲಾಂಟ್ಸ್, ಜೀವಾಸ್ ಪ್ಲಾಂಟ್ಸ್. ಅದರಲ್ಲಿ ಈಗ ಕ್ಯಾರೆಕ್ಟರಿಸ್ಟಿಕ್ಸ್ ನಾವು ನೋಡುವುದಾದ್ರೆ ಎಂತ ಅಂದ್ರೆ, ಫಸ್ಟ್ ಇದು ಯಾವುದು? ಹೂ ತಳೆಯುವ ಹಣ್ಣಿನ ಮರಗಳು, ವನಸ್ಪತಿ ಅಂದ್ರೆ ಅದರಲ್ಲಿ ಯಾವುದೇ ಹೂಗಳಿಲ್ಲ ಅಂತೆ, ಮತ್ತೆ ಈ ಫ್ರೂಟ್ಸ್ ಕೂಡ ಇಲ್ಲ. ಕಾನ್ಶಿಯಸ್ನೆಸ್ ನಾಟ್ ಎವಿಡೆಂಟ್. ನೆಕ್ಸ್ಟ್ ಬರುವಂತದ್ದು ಔಷಧ, ಅಂದ್ರೆ ಹಣ್ಣು ಮಾಗುವವರೆಗೆ ಅಸ್ತಿತ್ವದಲ್ಲಿರುವ ಮರಗಿಡಗಳು, ಔಷಧ ಪ್ಲಾಂಟ್ಸ್, ಅಪೋರ್ಡ್ ನರಿಶ್ಮೆಂಟ್. ಓಕೆ. ನೆಕ್ಸ್ಟ್ ಬರುವಂತದ್ದು ಬಳ್ಳಿಗಳು, ಲತಾ. ಅದಕ್ಕೆ ಪ್ಲಾಂಟ್ಸ್, ಸಪೋರ್ಟಿಗೆ ಪ್ಲಾಂಟ್ಸ್ ಬೇಕು. ನೆಕ್ಸ್ಟ್ ನಾಳವುಳ್ಳ ಸಸ್ಯಗಳು, ತ್ವಕ್ಷರ ಅಂದ್ರೆ ಹೋಲೋ ಪ್ಲಾಂಟ್ಸ್ ಅಂದ್ರೆ ಬ್ಯಾಂಬು. ನೆಕ್ಸ್ಟ್ ಬರುವಂತದ್ದು ಆಧಾರವಿರದ ಬಳ್ಳಿಗಳು, ವಿರುದ್ಧ ಸ್ಟಿಫ್ ಟ್ರಂಕ್, ಅದಕ್ಕೆ ಯಾವುದು ಸಪೋರ್ಟ್ ಬೇಕಂತಿಲ್ಲ ಅಂದ್ರೆ. ನೆಕ್ಸ್ಟ್ ಲಾಸ್ಟಿಗೆ ಬರುವಂತದ್ದು ಹಣ್ಣು ಬಿಡುವ ಮರಗಳು, ದ್ರುಮ. ಈ ರೀತಿ. ಹಾಗಾಗಿ ಇಲ್ಲಿ ಅಂತ ಅಂದ್ರೆ ಇದರಲ್ಲಿ ಕಾನ್ಶಿಯಸ್ನೆಸ್ ನಮಗೆ ಕಾಣುವುದಿಲ್ಲ, ನಾಟ್ ಎವಿಡೆಂಟ್. ಮತ್ತೆ ಅಪೋರ್ಡ್ ನರಿಶ್ಮೆಂಟ್, ಮತ್ತೆ ಪೇನ್ ಆಗ್ತದೆ, ಅದಕ್ಕೆ ಕಟ್ ಮಾಡುವಾಗ ಪೇನ್ ಆಗ್ತದೆ. ಮತ್ತೆ ಅನ್ಲಿಮಿಟೆಡ್ ವೆರೈಟೀಸ್, ಈ ರೀತಿ ಎಲ್ಲ ಉಂಟು. ಶ್ಲೋಕ 20. ಹರೇ ಕೃಷ್ಣ. ಶ್ರೋದಶ ತಮ ಪ್ರಾಯ ಅಂತಸ್ಪರ್ಶ ವಿಶೇಷಿನ. ಈ ಎಲ್ಲ ಸ್ಥಾವರ ವೃಕ್ಷಗಳು ಮತ್ತು ಸಸ್ಯಗಳು ಊರ್ಧ್ವಮುಖವಾಗಿ ತಮ್ಮ ಜೀವಿಕೆಗಳನ್ನು ಕಾಣುತ್ತವೆ. ಅವುಗಳೆಲ್ಲ ಜಡಪ್ರಾಯವಾದವು, ಆದರೆ ಅಂತರ್ಯದಲ್ಲಿ ವೇದನೆ ಸಂವೇದನ ಉಳ್ಳವು. ಅವು ಅಭಿವ್ಯಕ್ತಿಯಲ್ಲಿ ವೈವಿಧ್ಯವಿದೆ. ಅದು ನನಗೆ ಹೇಳಿದಲ್ಲ. ಎಂತಂದ್ರೆ ಕಾನ್ಶಿಯಸ್ನೆಸ್ ಎಂತ ಹೇಳುವಂಥದ್ದು ಕಾಣುವುದಿಲ್ಲ, ಮತ್ತೆ ಅಪ್ವರ್ಡ್ ನರಿಶ್ಮೆಂಟ್, ಮತ್ತೆ ನೋವಾಗ್ತದೆ ಅದಕ್ಕೆ, ಮತ್ತೆ ತುಂಬಾ ವೆರೈಟೀಸ್, ಅವುಗಳಲ್ಲಿ ಅಭಿವ್ಯಕ್ತಿಯಲ್ಲಿ ವೈವಿಧ್ಯವಿದೆ. ಅದು ಕೂಡ ನೋವಾಗ್ತದೆ, ಪೇನ್ ಆಗ್ತದೆ. ಶ್ಲೋಕ 21. ಹರೇ ಕೃಷ್ಣ. ಚಿರಶ್ಚಾಂ ಅಷ್ಟಮ ಸರ್ಗ ಸ ಅಷ್ಟವಿಂಶತ್ ವಿಧಾಮತ ಅವಿಧಭೂರಿ ತಮಸ ಗ್ರಾಣನಾಜ್ಞಾ ಹೃದಿ ಅವೇದಿನ. ಗ್ರಾಣಾಜ್ಞಾ ಹೃದಿ ಅವೇದಿನ.
ಎಂಟನೇ ಸೃಷ್ಟಿ ಕೆಳಮಟ್ಟದ ಜೀವಿಗಳದು. ಅವುಗಳಲ್ಲಿ 28 ವಿವಿಧ ಪ್ರಕಾರಗಳಿವೆ. ಅವುಗಳೆಲ್ಲ ತುಂಬಾ ಮೂಢ ಜೀವಿಗಳು ಮತ್ತು ಅಜ್ಞಾನಿಗಳು. ಅವು ತಮ್ಮ ಅಪೇಕ್ಷಿತವಾದುದನ್ನು ಮೂಸಿ ನೋಡಿ ತಿಳಿಯುತ್ತವೆ, ಆದರೆ ಮನಸ್ಸಿನಲ್ಲಿ ಯಾವುದನ್ನು ನೆನಪಿಟ್ಟುಕೊಳ್ಳಲು ಅನರ್ಹವಾಗಿರುತ್ತದೆ. ಈಗ ಪ್ರಾಣಿಗಳು ಬರುವಂಥದ್ದು. ಪ್ರಾಣಿ, ಎಸ್, ಎಸ್. ಈಗ ಎಂತಂದ್ರೆ ಪ್ರಭುಪಾದ ಹೇಳುವಂಥದ್ದು, ಕಲಿಯುಗ ಮೀನ್ಸ್ 2-legged animals. ಯಾಕೆ ಪ್ರಭುಪಾದ 2-legged animals ಹೇಳ್ತಾರೆ? ಯಾರಾದ್ರೂ ಹೇಳ್ಬೋದಾ? ಕಲಿಯುಗದಲ್ಲಿ ಮನುಷ್ಯರನ್ನು 2-legged animals ಹೇಳ್ತಾರೆ. ಯಾಕೆ? 2 ಕಾಲಿನ ಪ್ರಾಣಿ ಅಂತ ಯಾಕೆ ಹೇಳ್ತಾರೆ? ಯಾರಾದ್ರೂ ಹೇಳ್ಬೋದಾ? ಎಸ್, ಪದ್ಮಿನಿ ಅವರೇ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಆಹಾರ, ನಿದ್ರಾ, ಭಯ, ಮೈಥುನ ಇದಿಷ್ಟೇ ಕಲಿಯುಗದ ಜನರ ಕ್ರಮ. ಅದಕ್ಕೆ ನಮ್ಮನ್ನು ಕೂಡ ಪ್ರಾಣಿ ಹೇಳುವುದಾ? ಅದಕ್ಕೆ ಮಂದ ಬುದ್ಧಿ. ಎಸ್, ಓಕೆ, ವೆರಿ ಗುಡ್. ಎಸ್, ಪ್ರಭುಪಾದ ಹೇಳ್ತಾರೆ ಕಲಿಯುಗ ಮೀನ್ಸ್ 2-legged animals, ಪಾಲಿಶ್ಡ್ ಎನಿಮಲ್ಸ್. ಪ್ರಭುಪಾದ ಹೇಳುವಂಥದ್ದು ಒಂದೊಂದು ವರ್ಡ್ ಪ್ರಭುಪಾದ ಭಾರತದಲ್ಲಿ ಕೆಲವು ಇರ್ತದೆ. ಪಾಲಿಶ್ಡ್ ಎನಿಮಲ್ಸ್, 2-legged animals, ಈ ರೀತಿ ಪ್ರಭುಪಾದ ಹೇಳುದು. ಯಾಕೆಂದ್ರೆ ಪ್ರಾಣಿಗಳು ಮಾಡಿದನ್ನೇ ಮಾಡುವಂಥದ್ದು. ಬೆಟರ್ ಈಟಿಂಗ್, ಬೆಟರ್ ಸ್ಲೀಪಿಂಗ್, ಬೆಟರ್ ಮೇಟಿಂಗ್, ಬೆಟರ್ ಡಿಫೆಂಡಿಂಗ್. ಆಹಾರ, ನಿದ್ರಾ, ಭಯ, ಮೈಥುನ. ಹಾಗೆ ಇದು ಕೆಳಮಟ್ಟದ ಜೀವಿಗಳದಂತೆ. ಯಾವುದು? 8ನೇದು. ಅವುಗಳಲ್ಲಿ 28 ವಿವಿಧ ಪ್ರಕಾರಗಳಿವೆ. ಅಂದ್ರೆ ನೆಕ್ಸ್ಟ್ ಬರ್ತದೆ 28 ಪ್ರಕಾರ. ಅಂದ್ರೆ 2 ಹೂಡ್, 2 ಹೂಡ್, 1 ಹೂಡ್, 5 ಕ್ಲಾಡ್ ಇದೆಲ್ಲ ಬರ್ತದೆ, ಬೇರೆ ಬೇರೆ ವೆರೈಟೀಸ್. ಮತ್ತೆ ಅವುಗಳೆಲ್ಲ ತುಂಬಾ ಮೂಢ ಜೀವಿಗಳಂತೆ, ಅಜ್ಞಾನಿಗಳು. ಈಗ ಇದಕ್ಕೆ ಉದಾಹರಣೆ ಅಂತಂದ್ರೆ ಪ್ರಭುಪಾದ ಹೇಳುವಂಥದ್ದು, ಈ ಗೋಟ್, ಆಡು. ಈಗ ಗೋಟನ್ನು ಯಾರು ಕಟ್ ಮಾಡಿ ಕೊಡ್ತಾನೆ, ಅವನ ಹತ್ರ ಒಂದು 10 ಇರ್ತದೆ ಅಲ್ಲಿ ಲೈನಲ್ಲಿ. ಅದು ಎಂತ ಮಾಡ್ತಾನೆ, ಯಾರೋ ಕಸ್ಟಮರ್ ಬಂದ್ರೆ ಅದರ ಎದುರೇ ಉಳಿದದಕ್ಕೆ ಈ ಹುಲ್ಲು ಕೊಡ್ತಾನೆ. ಹುಲ್ಲು ಕೊಟ್ಟು ಅದರ ಎದುರೇ ಕಟ್ ಮಾಡ್ತಾನೆ, ತಲೆ ಕಟ್ ಮಾಡ್ತಾನೆ, ಎಲ್ಲ ಕಟ್ ಮಾಡ್ತಾನೆ. ಅದು ರಿವೋಲ್ಟ್ ಆಗುದಿಲ್ಲ ಅಂದ್ರೆ ಅದು ಚಂದ ಮಾಡಿ ತಿಂತಾ ಇರ್ತದೆ. ಅದೇ ಎಷ್ಟು ಮೂರ್ಖ ಅಂದ್ರೆ ನೆಕ್ಸ್ಟ್ ಅದರದ್ದು ಟರ್ನ್ ಅದಕ್ಕೆ ಗೊತ್ತಿಲ್ಲ. ಮೂಢ ಜೀವಿಗಳು. ನೆಕ್ಸ್ಟ್ ಈಗ ಇದಾದ ಮೇಲೆ ಅವನನ್ನು ಕಟ್ ಮಾಡ್ತಾನೆ ಅಂತ ಗೊತ್ತಿಲ್ಲ, ಫುಲ್ ಈಗ ತಿಂತಾ ಇರ್ತದೆ, ಹೀಗೆ ಮಾಡ್ತಾ ತಿಂತಾ ಇರ್ತದೆ. ಹಾಗಾಗಿ ಇದಕ್ಕೆ ಹೇಳುವಂಥದ್ದು ಮೂಢ ಜೀವಿಗಳು, ಅಜ್ಞಾನಿಗಳು. ಮನುಷ್ಯರು ಕೂಡ ಕಲಿಯುಗದಲ್ಲಿ ಇದೇ ರೀತಿ. ಈಗ ನೋಡಿ, ಈ ಡಾಕ್ಟರ್ಸ್ನವರು ಪ್ರಭುಪಾದ ಹೇಳುವಂಥದ್ದು, ಈಗ ಡಾಕ್ಟರ್ಸ್ನವರೆಲ್ಲ ತುಂಬಾ ಒಂದು ಲೆಕ್ಕದಲ್ಲಿ ಸೀರಿಯಸ್ ಆಗಬೇಕು. ಯಾಕೆಂದ್ರೆ ಡೈಲಿ ಒಂದು ಡೆತ್ ನೋಡ್ತಾರೆ ಹಾಸ್ಪಿಟಲ್ ಅಲ್ಲಿ. ಸೀರಿಯಸ್ ಆಗುದಿಲ್ಲ, ಮತ್ತೆ ಬಂದವರು ಎಂತ ಮಾಡುವಂಥದ್ದು, ಬೇಡದೆ ಮಾಡುವಂಥದ್ದು. ಹೆಚ್ಚಿನ ಡಾಕ್ಟರ್ಸ್ನವರು ಅವ್ರು ಹೇಳ್ಬೇಕು ಸಿಗರೇಟ್ ಎಳಿಬೇಡ ಅಂತ, ಅವರೇ ಸಿಗರೇಟ್ ಹೇಳ್ತಾರೆ. ಅವ್ರು ಹೇಳ್ಬೇಕು ಕುಡಿಬೇಡ ಅಂತ. ಎಲ್ಲರೂ 99% ಜನರು ಡಾಕ್ಟರ್ಸ್ ಅನ್ನು ಕುಡಿತಾರೆ. ಹಾಗಾಗಿ ಈ ರೀತಿ ಮಾಡ್ತಾರೆ ಜನರು. ನೋಡ್ತಾರೆ ಸಾಯುವುದು ಅಂದ್ರೆ, ಕೆಲವು ICU ಇದ್ದ ಡಾಕ್ಟರ್ ಅಂತೂ ದಿವಸದಲ್ಲಿ 2-3 ನೋಡ್ತಾರೆ. ಅವನಿಗೆ ಇಮಿಡಿಯೇಟ್ ಅಂದ್ರೆ ರಿಯಲೈಸೇಷನ್, ಸತ್ತ ಬರ್ಬೇಕಂತೆ. ಯಾಕೆ? ಮೂಢ ಜೀವಿಗಳು, ಬರುವುದಿಲ್ಲ ರಿಯಲೈಸೇಷನ್. ಸಾಯುವುದನ್ನು ನೋಡ್ತಾ ಇರ್ತಾನೆ. ಅಂದ್ರೆ ದಿವಸದಲ್ಲಿ ಒಂದು ದೊಡ್ಡ ದೊಡ್ಡ ಹಾಸ್ಪಿಟಲ್ ಅಲ್ಲಿ ತುಂಬಾ ನೋಡ್ತಾನೆ. ICU ಒಂದು 50 ಬೆಡ್ ಇದ್ರೆ 4-5 ಅಂತೂ ಹೋಗ್ತಾರೆ, ಸಾಯ್ತಾರೆ. ಯಾಕಂದ್ರೆ ಹಾಗೆ ಹುಟ್ಟಿದ ಮೇಲೆ ಸಾಯಲೇಬೇಕು. ಅದು ಕೂಡ ಕೆಲವೊಮ್ಮೆ ಎಂತ ಆಗ್ತದೆ ಅಂದ್ರೆ, ಭಗವಂತನ ಕೃಪೆಯಿಂದ ಕೆಲವೊಮ್ಮೆ ನಾವು ಬಚಾವ್ ಆಗ್ತೇವೆ, ಇಲ್ಲದ್ರೆ ಫಿನಿಶ್. ಹಾಗೆ ಮೂಢಜೀವಿಗಳಂದ್ರೆ ಅವರ ಎದುರೇ ಇನ್ನೊಂದು ತಲೆ ಕಟ್ ಮಾಡುವಾಗ ಅವನಿಗೆ ಮಾಡಿ ತಿಂತಾ ಇರ್ತಾನೆ. ನಾವು ಹಾಗೆ ಆಗಬಾರ್ದಂತೆ. ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ. ಯಾಕಂದ್ರೆ ದೇವರು ಯಾರು, ಪ್ರಕೃತಿ ಅಂತ, ಆತ್ಮ ಎಂದು ಅರ್ಥ ಮಾಡ್ಲಿಕ್ಕೆ ಆಗ್ತದೆ. ಹೈಯರ್ ಕಾನ್ಶಿಯಸ್ನೆಸ್ ಪ್ರಭುದೇವ. ಮನುಷ್ಯನಿಗೆ ಉನ್ನತ ಮಟ್ಟದ ಪ್ರಜ್ಞೆ ಉಂಟು, ಪ್ರಾಣಿಗಳಿಗಿಲ್ಲ. ಹಾಗಾಗಿ ಪ್ರಾಣಿಗಳು ವರ್ತಿಸುವಂತೆ ನಾವು ಮಾಡಿದ್ರೆ ಅದಕ್ಕೆ ಪ್ರಭುದೇವ 2-legged animals.
ಅವು ತಮಗೆ ಅಪೇಕ್ಷಿತವಾದನ್ನು ಮೂಸಿ ನೋಡಿ ತಿಳಿಯುತ್ತದೆ ನೋಡಿ, ಅದು ಮೂಸಿ ನೋಡುವಂಥದ್ದು. ಆದರೆ ಮನಸ್ಸಿನಲ್ಲಿ ಯಾವುದನ್ನು ನೆನಪಿಟ್ಕೊಳ್ಳಲು ಅನರ್ಹವಾಗಿ. ನಮಗೆ ನೆನಪಿಡ್ಬೋದು, ನಮಗೆ ಮೂಸಿ ನೋಡ್ಬೇಕಂತ ಇಲ್ಲ. ಎಸ್, ಈಗ ಭಾವಾರ್ಥಕ್ಕೆ ಹೋಗುವ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯಚರಣ ಭಕ್ತಿವೇದಾಂತ ಸ್ವಾಮಿ ಶೀಲಪ್ರಭುಪಾದ ಜಯ. ವೇದಗಳಲ್ಲಿ ಶೂದ್ರ ಪ್ರಾಣಿಗಳ ಕುರುಗಳನ್ನು ಈ ಕೆಳಗಿನಂತೆ ವರ್ಣಿಸಲಾಗಿದೆ. ಅತೇತರೇಷಾಂ ಪಶುನ ಅಶನಾಪಿ ಪಾಶೆ ಏವಾಭಿ ವಿಜ್ಞಾನಂ ನ ವಿಜ್ಞಾತಂ ವದಂತಿ ನ ವಿಜ್ಞಾತಂ ಪಶ್ಯಂತಿ ನ ವಿದು ಸ್ವಸ್ತನಂ ನ ಲೋಕಾಲೋಕೌ ಇತಿ ಯದ್ವಾ ಭೂರಿ ತಮಸೋ ಬಹುರುಷ ಗ್ರಾಣೇನೈವ ಜಾನಂತಿ ಹೃದಯಂ ಪ್ರತಿ ಸ್ವಪ್ರಿಯಂ ವಸ್ತು ಏವ ವಿಂದಂತಿ ಭೋಜನ ಶಯನಾದಿ ಅರ್ಥಂ ಗೃಹಂತಿ. ಶೂದ್ರ ಪ್ರಾಣಿಗಳಿಗೆ ತಮ್ಮ ಹಸಿವು ಬಾಯಾರಿಕೆಗಳ ಜ್ಞಾನ ಮಾತ್ರ ಇರುತ್ತದೆ. ಹೇಗಂದ್ರೆ ತಮಗುಣದವ ಅಂತಂದ್ರೆ ಅನ್ನಮಯ ಕೋಶ ಸೇಮ್ ಅವ ನಾಯಿಯಾಗಿ ಅವನಿಗೆ 3 ಹೊತ್ತು ತಿನ್ಲಿಕ್ಕೆ ಸಿಕ್ಕಿದ್ರೆ ಸಾಕು, ಎಲ್ಲಿ ಬೇಕು ಮಲಗ್ತಾನೆ. ಇದು ತಮಗುಣದವ. ಅವನಿಗೆ ಮಲಗ್ಲಿಕ್ಕೆ ಜಾಗ ಮತ್ತು ತಿನ್ಲಿಕ್ಕೆ ಸಿಕ್ಕಿದ್ರೆ ಸಾಕು. ಅನ್ನಮಯ ಕೋಶ ಫಸ್ಟ್ ಇದು ತಮೋಗುಣ. ಬೇರೆ ಯಾವ್ದು ಯೋಚನೆ ಇಲ್ಲ. ಅಂದ್ರೆ ಆ ಟೈಮ್ಗೆ ಹಸಿವಾಗ್ತದೆ, ಹಸಿವಾದ ಮೇಲೆ ಆರಾಮ್ಸೆ ಮಲಗ್ತಾನೆ, ಮತ್ತೆ ವಾಪಸ್ ಹಸಿವಾಗ್ತದೆ, ಮತ್ತೆ ಮಲಗ್ತಾನೆ, ತಿಂತಾನೆ, ಮತ್ತೆ ಮಲಗ್ತಾನೆ, ಮತ್ತೆ ಹಸಿವಾಗ್ತದೆ. ಪ್ರಭುಪಾದಂಥದ್ದು ಲಿವಿಂಗ್ ಫಾರ್ ಈಟಿಂಗ್, ಆಕ್ಚುಲಿ ಈಟಿಂಗ್ ಫಾರ್ ಲಿವಿಂಗ್ ಆಗಬೇಕು. ಈಟಿಂಗ್ ಫಾರ್ ಲಿವಿಂಗ್, ಬದುಕಲಿಕ್ಕೆ ಸ್ವಲ್ಪ ತಿನ್ನುವಂಥದ್ದು. ಲಿವಿಂಗ್ ಫಾರ್ ಈಟಿಂಗ್ ಅಲ್ಲ. ಈಟಿಂಗ್ ಫಾರ್ ಲಿವಿಂಗ್ ಸರಿ, ಲಿವಿಂಗ್ ಫಾರ್ ಈಟಿಂಗ್ ಅಲ್ಲ. ಆದರೆ ಈ ಕೆಳಗಿನವ ತಮೋಗುಣದವ ಅವ ಲಿವಿಂಗ್ ಫಾರ್ ಈಟಿಂಗ್. ನೀವು ಟೈಮ್ಗೆ ಕೊಡ್ತಾ ಇದ್ರೆ ಸುಮ್ಮನೆ ಇರ್ತಾನೆ ನಾಯಿ ತರ, ಕೊಡದಿದ್ರೆ ಫುಲ್ಲು ಸಿಟ್ಟು ಬರ್ತದೆ. ಯಾಕೆಂದ್ರೆ ಒಟ್ಟಿಗೆ ಬಿದ್ದರೆ ಮಾತ್ರ ಅವನಿಗೆ ಎಂತ ಹೇಳುವಂಥದ್ದು, ಖುಷಿ ಆಗುವಂಥದ್ದು. ಹಾಗಾಗಿ ಅವನ ಖುಷಿ ಅಲ್ಲಿಯೇ, ಆ ಕೆಳ ಮಟ್ಟದ ಖುಷಿ ಅದು, ಹೈಯರ್ ಗೊತ್ತಿಲ್ಲ. ಹಾಗೆ ಪ್ರಾಣಿಗಳಿಗೆ ಕೂಡ ಅದೇ ಹಸಿವು. ನಾಯಿ ನೋಡಿ ಹೀಗೆ ಮಾಡ್ತಾ ಇರ್ತದೆ, ಯಾಕೆಂದ್ರೆ ಅದಕ್ಕೆ ಹಸಿವು ಆಗ್ತಾ ಇರ್ತದೆ. ಆಗ ನೀವು ಕೊಟ್ರೆ ಮತ್ತೆ ಬಹು ಮಾಡುವುದಿಲ್ಲ, ಅದು ಬಹು ಮಾಡುವುದಿಲ್ಲ, ಅದು ಸಿಗಿರ್ತದೆ. ಮತ್ತೆ ನೀವು ಮತ್ತೆ ಅದರ ಟೈಮ್ ಆಗುವ ನೀವು ಕೊಟ್ರೆ ಮಾತ್ರ, ಮತ್ತೆ ಕೊಡದಿದ್ರೆ ಜೋರು ಮಾಡ್ತದೆ, ಮತ್ತೆ ವಾಪಸ್ ನಿಲ್ತದೆ. ಹಾಗೆ ಅವುಗಳಿಗೆ ಸಂಚಿತ ಜ್ಞಾನವಿಲ್ಲ, ಯಾಕೆಂದ್ರೆ ಅವಳಿಗೆ ಜ್ಞಾನ ಇಲ್ಲ, ದರ್ಶನ ಇಲ್ಲ. ಔಪಚಾರಿಕತೆಗಳನ್ನು ಅವಲಂಬಿಸುವುದಿಲ್ಲವೆಂಬುದನ್ನು ಅವುಗಳ ನಡತೆ ತೋರಿಸಿಕೊಡುತ್ತೆ ನೋಡಿ. ಹಾಗಾಗಿ ಅವರ ಬಿಹೇವಿಯರ್ ಹಾಗೆ ನಾವು ಆ ರೀತಿ ವರ್ತಿಸಬಾರ್ದು. ನಾವು 2 ಲೆಗ್ಡ್ ಅನಿಮಲ್ಸ್ ಆಗಬಾರ್ದು. ಪ್ರಾಣಿಗಳು ಮಾಡಿದನ್ನು ನಾವು ಇಮಿಟೇಟ್ ಮಾಡಬಾರ್ದು. ಯಾಕೆಂದ್ರೆ ನಾವು ಹೇಗೆಂದ್ರೆ ಅದು ಆಗಿ ಬಂದದ್ದು ನಾವು. ಹೇಗಂದ್ರೆ ಜಲಜಾನ ಅವಲಕ್ಷಾನಿ 1000 ಲಕ್ಷ ವಿಂಶತಿ ಕ್ರಿಮಿಯೋ, ಈ ರೀತಿಯೆಲ್ಲ ಆಗಿ ನಾವು ಪ್ರಾಣಿಯಾಗಿ ಮನುಷ್ಯ ಬಂದದ್ದು ಎಲ್ಲ ನಾವು ಅದನ್ನು ಎಂತ ಹೇಳುವಂಥದ್ದು, ಆ ಸೈಕಲ್ ಮುಗಿಸಿ ಬಂದದ್ದು ನಾವು. ವಾಪಸ್ ನಾವು ಎಂತ ಅಂದ್ರೆ ನಮ್ಮ ಗ್ರಾಫ್ ಎಂತಂದ್ರೆ ಮೇಲೆ ಹೋಗ್ಬೇಕು. ಹೇಗೆಂದ್ರೆ ಮೀನಾಗಿ, ಮರ ಆಗಿ, ಕೀಟ ಆಗಿ, ಪಕ್ಷಿಯಾಗಿ, ಪ್ರಾಣಿಯಾಗಿ, ನೆಕ್ಸ್ಟ್ ಮನುಷ್ಯ ಆಗಿ ಮತ್ತೆ ಮರಳಿ ದೇವತೆಗಳಿಗೆ ಹೋಗ್ಲಿಕ್ಕೆ. ಮನುಷ್ಯ ಆಗಿ ವಾಪಸ್ ಕೆಳಗೆ ಬರ್ಲಿಕ್ಕಿಲ್ಲ. ಕೆಳಗೆ ಬಂದ್ರೆ ನಾವು ಫೇಲ್ ಅಂತ ಅರ್ಥ. ನಾವು ಪಾಸ್ ಆಗ್ಬೇಕು. ಪಾಸ್ ಅಂದ್ರೆ ಗ್ರಾಫ್ ಮೇಲೆ ಹೋಗ್ಬೇಕು, ಬ್ಯಾಕ್ ಟು ಗಾಡ್ ಎಟ್. ಇದು ಮನುಷ್ಯನಿಗೆ ಮಾತ್ರ ಅರ್ಥ ಮಾಡ್ಲಿಕ್ಕೆ. ಯಾಕೆಂದ್ರೆ ನೋಡಿ, ಉಳಿದ ಇದಕ್ಕೆ ಪಾಪವಿಲ್ಲ, ಅಲ್ಲಿ ಅವರಿಗೆ ದೇವರನ್ನು ವಿಚಾರ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಅವರಿಗೆ ಪನಿಷ್ಮೆಂಟ್ ಅಂತಂದ್ರೆ ಆ ಪ್ರಾಣಿ ಜನ್ಮ ಸಿಗುವುದೇ ಪನಿಷ್ಮೆಂಟ್. ಎಂತ ಬೇಕಿದ್ದು ಮಾಡ್ಬೋದು, ಏನು ಸಿನ್ನಿಲ್ಲ. ನೆಕ್ಸ್ಟ್ ಎಂತ ಆಗ್ತದೆ, ಅದರ ಕ್ರಮಾನುಸಾರ ನೆಕ್ಸ್ಟ್ ಅದಕ್ಕೆ ಮನುಷ್ಯ ಜನ್ಮ ಸಿಗ್ತದೆ. ಈಗ ಪ್ರಾಣಿ ಎಂತ ಬೇಕಿದ್ದು ಮಾಡ್ಬೋದು, ಅದಕ್ಕೆ ಸಿನ್ನಿಲ್ಲ.
ಪಕ್ಷಿ ಎಂತ ಬೇಕಿದ್ರೆ ಮಾಡಿ, ಸಿನ್ನಿಲ್ಲ. ಮನುಷ್ಯನಿಗೆ ಉಂಟು, ಯಾಕೆಂದ್ರೆ ಉನ್ನತ ಮಟ್ಟದ ಪ್ರಜ್ಞೆ ಉಂಟು. ಹಾಗಾಗಿ ನಾವು ದೇವರು ಯಾರು, ನಮ್ಗೆ ಮತ್ತೆ ದೇವರಿಗೆ ಎಂತ ಸಂಬಂಧ, ಪ್ರಕೃತಿ ಅಂತ, ಇದನ್ನು ತಿಳಿದು ನಾವು ದೇವರ ಸೇವೆ ಮಾಡಲಿಕ್ಕೆ ರೆಡಿ ಆಗಬೇಕು. ಸೇವೆ ಮಾಡಿ 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 ನಮ್ಮ ಸಾಯುವಾಗ ನಾವು ಪರ್ಫೆಕ್ಟ್ ಆದರೆ ನಮಗೆ ಸಿದ್ಧದೇಹ ಸಿಗ್ತದೆ. ಸಿದ್ಧದೇಹ ಸಿಕ್ಕಿದ ಕೂಡಲೇ ವೈಕುಂಠದಿಂದ ವಿಮಾನ ಬರ್ತದೆ. ವಿಮಾನ ಬಂದು ಕೊಂಡೋಗುವಂಥದ್ದು. ಸುಮ್ಮನೆ ಕಳಿಸುವುದಿಲ್ಲ ವೈಕುಂಠದ ವಿಮಾನ. ನಾವು ರೆಡಿ ಆದ ಮೇಲೆ ವಿಮಾನ ಬರ್ತದೆ, ವೈಕುಂಠದ ವಿಮಾನ. ಮತ್ತೆ ವೈಕುಂಠದ ವಿಮಾನದಿಂದ ಕೊಂಡೋಗುವಂಥದ್ದು. ಇದು ಕ್ರಮ. ಎಸ್, ತಿಳಿಸುತ್ತದೆ ಅಂತ. ಓಕೆ, ಉಪಚಾರಿಕ ತೋರ್ತದೆ. ಅವು ತುಂಬಾ ಅಜ್ಞಾನಿಗಳಾಗಿರುತ್ತವೆ ನೋಡಿ. ಮೂಸಿ ನೋಡುವುದನ್ನು ಮಾತ್ರ ಅವು ತಮಗೆ ಅಪೇಕ್ಷಿತವಾದನ್ನು ತಿಳಿಯುತ್ತದೆ. ನೀವು ನೋಡ್ಬೋದು ನಾಯಿಗಳೆಲ್ಲ ಎಂದು ಮೂಸಿ ನೋಡುವಂಥದ್ದು. ಅನಾನುಕೂಲ ಎನ್ನುವುದನ್ನು ತಿಳಿಯುತ್ತವೆ. ಅಂತ ಬುದ್ಧಿಯಿಂದ ಮಾತ್ರ ಅವು ತಮಗೆ ಯಾವ್ದು ಅನುಕೂಲ ಮತ್ತು ಯಾವ್ದು ಅನನುಕೂಲ ಎಂದು ತಿಳಿಯುತ್ತೆ. ಅಂದ್ರೆ ಮೂಸಿ ನೋಡಿ ಅವ್ರಿಗೆ ಗೊತ್ತಾಗೋದು ಇದು ಬೇಕು ಇದು ಬೇಡವಾ ಅಂತ. ಯಾಕೆಂದ್ರೆ ಅವರಿಗೆ ಅದು ಪನಿಷ್ಮೆಂಟ್. ಅವುಗಳ ಜ್ಞಾನ ಕೇವಲ ಆಹಾರ ಶಯನಗಳಿಗೆ ಸಂಬಂಧಿಸಿದಾಗಿರುತ್ತದೆ. ಮಲಗುವುದು ಮತ್ತೆ ತಿನ್ನುವುದು, ಇದು ಮಾತ್ರ ಜ್ಞಾನ ಅವರಿಗೆ. ಎರಡು ವಿಷಯ ಗೊತ್ತುಂಟು ಅವರಿಗೆ. ಚಂದ ಮಲಗ್ತಾರೆ, ಚಂದ ತಿಂತಾರೆ. ಆದ್ದರಿಂದ ಹುಲಿಯಂತ ಅತ್ಯಂತ ಕ್ರೂರವಾದ ಕೆಳ ಜಾತಿಯ ಪ್ರಾಣಿಗಳನ್ನು ನಿಯಮಿತವಾಗಿ ಆಹಾರ ಮತ್ತು ಶಯನ ವ್ಯವಸ್ಥೆಯನ್ನು ಒದಗಿಸುವುದರಲ್ಲೇ ಪಳಗಿಸಬಹುದು. ಹೇಗಂದ್ರೆ ಯಾರು ಬೇಟೆಗಾರ ಹುಲಿಯನ್ನು ಹಿಡಿತಾನೆ. ಹುಲಿಯನ್ನು ಹಿಡಿದು ಒಂದು ಕೇವಿಗೆ ಹಾಕ್ತಾನೆ. ಅಲ್ಲಿ ಹಾಕಿ ಅದು ತುಂಬಾ ಅವನನ್ನು ತಿನ್ಲಿಕ್ಕೆ ಹೋಗ್ತದೆ. ಅದಕ್ಕೆ ತುಂಬಾ ಹಸಿವು ಆಗ್ತಾ ಉಂಟು. ಇವಾಗ ಕೊಡುವುದೇ ಅಲ್ಲ, ಮಾಡ್ತಾ ಉಂಟು. ಅದು ಮಾಡಿ ಎಂತ ಮಾಡ್ತಾ ಉಂಟು, ಕೊಡ್ತಾ ಇಲ್ಲ ಇವ. ಹಾಗೆ ಮಾಡಿ 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 ತುಂಬಾ ಸಮಯದ ನಂತರ ಮಾಡಿ 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 ಅದರ ಬಲ ಎಲ್ಲ ಹೋಗ್ತದೆ. ಫುಲ್ ಹೀಗೆ ಆಗ್ತದೆ. ಆಗ ಅವ ಬಾಗಿಲು ತೆಗೆದು ಹೋಗ್ತಾನೆ. ಅದಕ್ಕೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಕೊಡ್ತಾನೆ ಅದಕ್ಕೆ ಆಹಾರ. ಅಂದ್ರೆ ಇಲ್ಲಿ ಎಂತ ಹೇಳ್ತಿದ್ದಾರೆ, ಅತ್ಯಂತ ಕ್ರೂರವಾದ ಪ್ರಾಣಿಗಳನ್ನು ನಿಯಮಿತವಾಗಿ ಆಹಾರ ಮತ್ತು ಶಯನ ವ್ಯವಸ್ಥೆಯನ್ನು ಒದಗಿಸುವುದರಿಂದಲೇ ಪಳಗಿಸಬಹುದು. ಅವ ಅದನ್ನು ಕಂಟ್ರೋಲ್ಗೆ ತಂದ. ಫಸ್ಟಿಗೆ ಅವ ಹೋಗ್ತಿದ್ರೆ ಅವನು ತಿಂದು ಬಿಡ್ತಿತ್ತು, ಹೋಗ್ಲಿಲ್ಲ ಅವ. ಅದ್ರ ಹಸಿವನ್ನು ಸತಾಯಿಸಿ 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 ಲಾಸ್ಟಿಗೆ ಅದ್ರ ಬಲ ಇಲ್ಲದಂತಾಯ್ತು. ಆಗ ಊಟ ಹೋಗಿ ಕೊಟ್ಟ. ಆಗ ಅದಕ್ಕೆ ಇವನಿಗೆ ಏನ್ ಮಾಡುದಿಲ್ಲ. ಅದು ಆ ರೀತಿ ಪಳಗಿಸಬಹುದು. ಆದ್ರೆ ಸರ್ಪಗಳನ್ನು ಮಾತ್ರ ಅಂತ ವ್ಯವಸ್ಥೆಯಿಂದ ಪಳಗಿಸಲಾಗುವುದು. ಸರ್ಪ ಮಾಡ್ಲಿಕ್ಕೆ ಆಗುದಿಲ್ಲ ಅಂತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಎರಡು ಪ್ರಶ್ನೆಯಲ್ಲಿ ಕೇಳಬಹುದು. ಹರೇ ಕೃಷ್ಣ. ಯಾವ್ದು ಪ್ರಶ್ನೆ ಉಂಟಾ? ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು.